ರಾಜ್ಯದಲ್ಲಿ ಭೀಕರ ಪ್ರಕೃತಿ ವಿಕೋಪ ಉಂಟಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕ ಆಸ್ತಿ-ಪಾಸ್ತಿ ನಷ್ಟವಾಗಿದೆ. ಬೆಳ್ತಂಗಡಿ ಭಾಗದಲ್ಲೂ ವ್ಯಾಪಕ ಹಾನಿ ಉಂಟಾಗಿದೆ. ಹೀಗಾಗಿ ಬೆಳ್ತಂಗಡಿ ತಾಲೂಕನ್ನು ವಿಪತ್ತು ಪೀಡಿತ ತಾಲೂಕು ಎಂದು ಸರ್ಕಾರ ಘೋಷಿಸಬೇಕು ಎಂದು ಮಂಗಳೂರು ಕ್ಷೇತ್ರದ ಶಾಸಕ ಮಾಜಿ ಸಚಿವ ಉtkhader ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೊಡಗು ಮಾದರಿಯಲ್ಲಿ ಪರಿಹಾರ ಕಾರ್ಯಾಚರಣೆಯನ್ನು ನಡೆಸಬೇಕು. ಮನೆಯನ್ನು ಕಳೆದುಕೊಂಡವರಿಗೆ 1 ವಾರದಲ್ಲಿ 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಜಮೀನು, ಮನೆ ಎಲ್ಲವೂ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಇದರ ಜೊತೆಗೆ ಹಾನಿಗೊಳಗಾದ ಮನೆಗಳಿಗೆ ಕೂಡ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಪ್ರಸ್ತುತ ವರ್ಷ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ಪ್ರಕೃತಿ ವಿಕೋಪ ಇವತ್ತು ಉಂಟಾಗಿದೆ. ನೇತ್ರಾವತಿ ನದಿಯ ಬದಿಯಲ್ಲಿ ಮತ್ತು ಕುಮಾರಧಾರ ನದಿಯ ಬದಿಯಲ್ಲಿ ಜೀವಿಸುವಂತಹ ಬಹಳಷ್ಟು ಜನಸಾಮಾನ್ಯರ ಆಸ್ತಿಪಾಸ್ತಿಗಳಿಗೆ ಇವತ್ತು ನಷ್ಟ ಉಂಟಾಗಿದೆ. 3 ರಿಂದ 5 ಸಾವಿರ ತನಕ ಅರ್ಜೆಂಟ್ ಅವರಿಗೆ ಏನಾದರೂ ಬೇಕಾಗ್ಬೋದು ಅಂತೇಳಿ ಎಲ್ಲವೂ ಕೂಡ ಅವರಿಗೆ ಜನರಿಗೆ ಅಲ್ಲಿ ಗಂಜಿಗೆ ಎಲ್ಲರೂ ಕೇಳಲಿಕ್ಕೆ ಆಗೋದಿಲ್ಲ. ಸೊ ಅಂಗಡಿ ಹೋಗ್ತಾ ಅಲ್ಲಿಗೆ ಅಂತ ಅವ್ರಿಗೆ ಎಮರ್ಜೆನ್ಸಿಯಾಗಿ ಒಂದೇ ದಿವಸದಲ್ಲಿ ಇವತ್ತು ಯಾರು ಮಳೆಗೆ ಇವತ್ತು ಮನೆ ಇವತ್ತು ಬಿದ್ದೋಗಿದ ಎಲ್ಲರಿಗೂ ಕೂಡ 1 ಲಕ್ಷ ರೂಪಾಯಿ ವಿದಿನ್ 1 ವೀಕ್ ಅಂದರೆ ಎಲ್ಲಿ ಅದು ಇದ್ದಂಥ ಮನೆಯವರು ರಿಪೇರ್ ಮಾಡಲಿಕ್ಕೆ. ಯಾರು ಜಾಗ ಇದ್ದು ಮನೆಯನ್ನು ಕಳ್ಕೊಂಡಿದ್ದಾರೆ ಅವರಿಗೆ 9.5 ಲಕ್ಷ ರೂಪಾಯಿಯಲ್ಲಿ ಮನೆ ನಿರ್ಮಾಣ, ಡಬಲ್ ಬೆಡ್ರೂಮ್. ಯಾರ ಜಾಗವೂ ಕೂಡ ಹೋಗಿದೆ, ಮನೆ ಕೂಡ ಹೋಗಿದೆ, ಅವರಿಗೆ 9.5 ಲಕ್ಷ ರೂಪಾಯಿಯಲ್ಲಿ ಡಬಲ್ ರೂಮ್ ಜಾಗ ಪ್ಲಸ್ ಮನೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಅಭಯಚಂದ್ರಜೈಮ್ ಮತ್ತಿತರರು ಉಪಸ್ಥಿತರಿದ್ದರು.